ವಿದ್ಯುನ್ಮಾನ ವಾಹನ ತರಬೇತಿ ಕೇಂದ್ರ ಅಂತ ಹೇಳಿದ್ದಾರೆ ಹೆಸರು. ವಿದ್ಯುನ್ಮಾನ ವಾಹನ ತರಬೇತಿ ಕೇಂದ್ರ ಅಂದರೆ ಈಗ ಮೊದಲಿನ ಲೈಸೆನ್ಸಿಗೆ ಈಗ ವ್ಯತ್ಯಾಸ ಬರೋದಂದರೆ ಹೊಸ ರೀತಿಯಲ್ಲಿ ಇದು ಟೆಸ್ಟ್ ಮಾಡಲಿಕ್ಕೆ ಆಗ್ತದೆ. ಪ್ರಥಮವಾಗಿ ಅಭ್ಯರ್ಥಿ 6 ತಿಂಗಳು ಅವನ LLR ಲೈಸೆನ್ಸನ್ನು ಪಡ್ಕೊಂಡು ಬಂದು ಇಲ್ಲಿ ಬಂದಾಗ RTO ಅಧಿಕಾರಿಗಳ ಹತ್ರ ಫಸ್ಟ್ ಒಂದು ಬಯೋಮೆಟ್ರಿಕ್ ಫೋಟೋ ಆಗ್ತದೆ. ಆನಂತರ ಅವರು ಸ್ಕ್ರೂಟಿನ್ ಮಾಡಿ ಕೊಡ್ತಾರೆ. ಇದು ಯಾವ ಅಭ್ಯರ್ಥಿ ಹೊಸದಾಗಿ LLR ಆದವನು ಇಲ್ಲಿ ಬರ್ತಾನೆ ಅವನಿಗೆ ಇಲ್ಲಿ ನಾವು RTOದವ್ರದ್ದು ಬಯೋಮೆಟ್ರಿಕ್ ಆಗಿ ಸ್ಕ್ರೂಟಿನ್ ಆಗಿ ಆದ ನಂತರ ನಾವು ಇಲ್ಲಿ ಆ ಅಭ್ಯರ್ಥಿದು ರಿಜಿಸ್ಟ್ರೇಷನ್ ಮಾಡ್ತೀವಿ. ರಿಜಿಸ್ಟ್ರೇಷನ್ ಮಾಡಿ ಅವರ ಫೋಟೋ ತಗೊಂಡು ಅವರ ಹೆಸರು ಬರೆದು ಡೇಟ್ ಆಫ್ ಬರ್ತ್ ಮತ್ತು ತಂದೆ ಹೆಸರು ಮತ್ತು ಲೈಟ್ ಮೋಟಾರ್ ವೆಹಿಕಲ್ ಅಥವಾ 2 ವೀಲರ್ ಅಂತ ಇಲ್ಲಿ ಎಂಟ್ರಿ ಮಾಡಲಿಕ್ಕಿದೆ. ಆನಂತರ RFID ಕಾರ್ಡನ್ನು ಇದಕ್ಕೆ ಸ್ವೈಪ್ ಮಾಡಿದಾಗ ಅಲ್ಲಿ ಆ ನಂಬರ್ ಬರ್ತದೆ. ಅಲ್ಲಿ ನಂಬರ್ ಬಂದ ನಂತರ ಇದನ್ನು ಅವನು ಟ್ರ್ಯಾಕಿಗೆ ಕೊಂಡೋಗ್ಬೇಕಾ ಇದನ್ನು ಹೊಸದಾಗಿ ಲೈಸೆನ್ಸ್ಗೆ ಬಂದಂಥ ಅಭ್ಯರ್ಥಿ ಇದರಲ್ಲಿ ಸೆಲ್ಫಾಗಿ ಇದರಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡುವಂಥ ಅವಕಾಶಗಳಿದೆ. ಇದು ಕೂಡ ಇದು ಸ್ವೈಪ್ ಆಗ್ತದೆ. ಇದು ಅಪ್ಲಿಕೇಶನ್ ಆನ್ ಆದಾಗ ಇದು ಸ್ವೈಪ್ ಬರ್ತದೆ. ಸ್ಕ್ರೂಟಿನ್ ಮಾಡಿ ಕೊಟ್ಟರೆ ನಂತರ ಆಟೋಮೆಟಿಕ್ಕಾಗಿ ನಮ್ಮ ಪೋರ್ಟಲ್ಗೆ ಬರ್ತದೆ, ನಮ್ಮ ಕಂಪ್ಯೂಟರ್ಗೆ ಬರ್ತದೆ. ಅದರಲ್ಲಿ ನಾವು ರಿಜಿಸ್ಟ್ರೇಷನ್ ಅಂತೇಳಿ ಮಾಡಲಿಕ್ಕಿದೆ. ಅವರ ಫೋಟೋ ತೆಗೆದುಕೊಂಡು ಅವರ ಹೆಸರು, ತಂದೆ ಹೆಸರು, ಡೇಟ್ ಆಫ್ ಬರ್ತ್, ಯಾವ ವೆಹಿಕಲ್ ನಂಬರ್ ಅಂದರೆ 2 ವೀಲರ್ ಅಥವಾ ಲೈಟ್ ಮೋಟರ್ ವೆಹಿಕಲ್ ಅಥವಾ ಹೆವಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ನಾವೊಂದು ಸ್ವೈಪ್ ಮಾಡಿ ಕಾರ್ಡನ್ನು ಕೊಡ್ತೇವೆ. ಆ ಕಾರ್ಡನ್ನು ತೊಗೊಂಬಂದು ನಮ್ಮ ವಿಶ್ರಾಂತಿ ಇದರಲ್ಲಿ ಕೂತ್ಕೊಂಡು TV ಮುಖಾಂತರ ನಮ್ಮ ಯಾವ ರೀತಿ ಟೆಸ್ಟ್ ಆಗ್ತದೆ ಎಂಬುದನ್ನು RTO ಅಧಿಕಾರಿಗಳು ಅದರಲ್ಲಿ ಆ TVಯಲ್ಲಿ ನಮಗೆ ಅದರಲ್ಲಿ ಹಾಕಿರ್ತಾರೆ. ಅದರಲ್ಲಿ ಯಾವ ರೀತಿ ಟೆಸ್ಟ್ ಆಗ್ತದೆ, ಸಿಗ್ನಲ್ ಯಾವ ಥರ ಇರ್ತದೆ ಎಂಬುದನ್ನು ಅದರಲ್ಲಿ ಫುಲ್ಲಾಗಿ ಅದು ಬರ್ತಾ ಇದ್ದಾರೆ. ಅವರ ಸರದಿ ಬಂದಾಗ, ಯಾಕಂದರೆ ನಾವು ಕಾರ್ಡಿಗೆ ನಂಬರ್ ಕೊಡ್ತಿರ್ತೀವಿ 1 2 3 4 5 ಆ ಸರದಿ ಬಂದಾಗ ಆ ಟ್ರ್ಯಾಕಿಗೆ ಆ ಕಾರ್ಡ್ ಹಿಡ್ಕೊಂಡು ಅವರು ಆ ಅಭ್ಯರ್ಥಿ ಹೋಗಬೇಕು. ಅಭ್ಯರ್ಥಿ ಹೋದಾಗ ಅವರಿಗೆ ಪ್ರಥಮ ಬಾರಿಗೆ ಅಲ್ಲಿ RFID ಅಂತ ಒಂದಿದೆ. RFID ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಇದು ಐಡೆಂಟಿಫಿಕೇಷನ್ ಅಂತ ಒಂದು ಇದಿದೆ. RFID ಅಂತ ಇದು ಅದಕ್ಕೆ ಈ ಕಾರ್ಡನ್ನು ಸ್ವೈಪ್ ಮಾಡಿದಾಗ ಅದರಲ್ಲಿ ಅವರ ಫೋಟೋ ಬರ್ತದೆ. ಆ ಫೋಟೋ ಬಂದಾಗ ಅದರ ಮುಂದೆ ಸಿಗ್ನಲ್ ಇರ್ತದೆ. ಅವರು RFID ಸ್ವೈಪ್ ಮಾಡೋ ಮೊದಲು ರೆಡ್ ಕಲರ್ ಇರುತ್ತೆ. RFID ಸ್ವೈಪ್ ಮಾಡಿ ಅವರ ಫೋಟೋ, ಅವರ ಭಾವಚಿತ್ರ ಐಡೆಂಟಿಫೈ ಆದ ತಕ್ಷಣ ಅದು ಗ್ರೀನ್ ಕಲರ್ ಬರ್ತದೆ. ಗ್ರೀನ್ ಕಲರ್ ಬಂದ ತಕ್ಷಣ ಅವರು ಮೂವ್ ಆಗ್ತಾರೆ. ಅಲ್ಲೇ ಒಂದು ಆಪ್ಟಿಕಲ್ ಸೆನ್ಸರ್ ಇದೆ. ಫಸ್ಟ್ ಆಪ್ಟಿಕಲ್ ಸೆನ್ಸರ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ 2 ವೀಲರ್ಗೆ ನಾವು ಆರೋ ಮಾರ್ಕ್ ಹಾಕಿರ್ತೀವಿ. ಯಾವ ಥರ ಅಭ್ಯರ್ಥಿ ಹೋಗಬೇಕು ಅಂತೇಳಿ ನಾವು 2 ವೀಲರ್ ಹಾಕಿರ್ತೀವಿ. ಅದೇ ರೀತಿ ನಮ್ಮ ಒಬ್ಬ ಅಭ್ಯರ್ಥಿಯಲ್ಲಿ ನಿಂತಿರ್ತಾರೆ, ಯಾವ ಥರ ಹೋಗಬೇಕು ಎಂಬುದನ್ನು ತಿಳಿಸ್ತಾರೆ. ಅವರು ಹೋದಾಗೆ 6 ಕಡೆ ಅದಕ್ಕೆ ಸೆನ್ಸರ್, ಅದು ಹೋದ ತಕ್ಷಣ ಅದಕ್ಕೆ ಆಪ್ಟಿಕಲ್ ಸೆನ್ಸರ್ ಎದುರುಗಡೆ ಅದು ರಿಫ್ಲೆಕ್ಟ್ ಇರುತ್ತೆ. ಅದು ಕಟ್ಟಾಗಿ ಕಂಪ್ಯೂಟರಲ್ಲಿ ಅದು ಬರ್ತದೆ. ಅವರು ಹೋಗೋದು ಕಂಪ್ಯೂಟರಲ್ಲಿ ಬರ್ತದೆ. ಗ್ರೀನ್ ಕಲರ್ ಬಂದ ತಕ್ಷಣ ಅವ್ನು ಪಾಸ್ ಆದ ಅಂತ ಲೆಕ್ಕ. ಅದು 6 ಕಡೆ ಬಂದು ಕೊನೆಗೆ ಎಂಡಿಂಗ್ ಇದೆ. ಎಂಡಿಂಗಲ್ಲಿ ಬಂದಾಗ ಕ್ಲೋಸಲ್ಲಿ ಬಂದಾಗ ಅದು ಕಟ್ಟಾದರೆ ಅವರ ರಿಸಲ್ಟ್ ಬರ್ತದೆ. ಅದರಲ್ಲಿ ಏನು ಅಂತೇಳಿ ನಮ್ಮ ಕಂಪ್ಯೂಟ್ರಲ್ಲಿ ರಿಸಲ್ಟ್ ಬರ್ತದೆ, ಪಾಸ್ ಅಂತ ರಿಸಲ್ಟ್ ಬಂದಾಗ ಅವನು ಅದರಲ್ಲಿ ಪಾಸ್ ಆಗ್ತಾನೆ. ಹಾಗೆ ಒಂದು ವೇಳೆ ಅಭ್ಯರ್ಥಿ ಆ ಟ್ರ್ಯಾಕಲ್ಲಿ ಹೋಗುವಾಗ ಉಲ್ಟಾ ಅಂದರೆ ಯಾವ ಡೈರೆಕ್ಷನ್ ಬಿಟ್ಟು ಹೋದಾಗ ಅದು ರಾಂಗ್ ರೂಟ್ ಡಿಡಕ್ಷನ್ ಅಂತೇಳಿ, ಅಂದರೆ ತಪ್ಪಿ ಹೋದ ಅಂತೇಳಿ, ಅಂದರೆ ಫೇಲ್ ಅಂತ ಬರ್ತದೆ. ರಾಂಗ್ ರೂಟ್ ಡಿಡಕ್ಷನ್ ಫೇಲ್ ಅಂತ ರಿಸಲ್ಟ್ ಬರ್ತದೆ. ಆ ಪಾಸ್ ಅಂತ ಬಂದಂಥ ರಿಸಲ್ಟನ್ನು ನಾವೇನು ಮಾಡ್ತಾರೆ ಅಂದರೆ ನಮ್ಮ ಒಂದು ಗೌರ್ಮೆಂಟ್ ಪೋರ್ಟಲ್ ಇದೆ. ಆ ರಿಸಲ್ಟ್ ನಮ್ಮ ಕಂಪ್ಯೂಟರಿಂದ ನಾವು ಅದಕ್ಕೆ ಪ್ರಿಂಟ್ಔಟ್ ತೆಗೆದು ಆ ಸಾರಥಿ ಪೋರ್ಟಲ್ಗೆ ಅದನ್ನು ಫಾರ್ವರ್ಡ್ ಮಾಡ್ತೀವಿ. ಅದು ನಂತರ ಅವರಿಗೆ ಲೈಸೆನ್ಸ್ RTOದಿಂದ ಆಟೋಮೆಟಿಕ್ಕಾಗಿ ಪೋಸ್ಟಲಾಗಿ ಬರ್ತದೆ. ನಾವು ಸಾರಥಿ ಪೋರ್ಟಲ್ಗೆ ನಾನು ಇದು ಮಾಡಿ ಆ ಸಾರಥಿ ಪೋರ್ಟಲ್ ಅವನ ರಿಸಲ್ಟನ್ನು ಕೂಡ ನೋಡಲಿಕ್ಕೆ ಅವನಿಗೆ ಸಾಧ್ಯತೆ ಇರುತ್ತದೆ. ಆದರೆ ಆ ರಿಸಲ್ಟ್ ನಾವು ಅವರಿಗೆ ಪ್ರಿಂಟ್ಔಟ್ ತೆಗೆದುಕೊಡುವಾಗ ಆ ಕಾರ್ಡನ್ನು ಹಿಂದೆ ನಮ್ಗೆ ಕೊಡಬೇಕು. ಒಂದು ಮೇಯ್ನಾಗಿ ಹಿಂದೆ ನಮಗೆ ರಿಟರ್ನ್ ಕೊಟ್ಟು ಹೋಗಬೇಕು. ಒಂದು ವೇಳೆ ರಿಟರ್ನ್ ಕೊಡಲಿಲ್ಲ ಅಂದರೆ ಆ ಒಂದು ಕಾರ್ಡಿಗೆ 24 ಗಂಟೆಯ ಕಾಲಾವಕಾಶ ಮಾತ್ರ ಇರೋದು. ನಾವು ಮಾಡಿದರೆ ಒಂದೆಲ್ಲ ಅವನು ಇವತ್ತು ತಗೊಂಡು ನಾಳೆ ಬಂದು ಲೈಸೆನ್ಸ್ ಮಾಡ್ತೇನೆ ಅಂತ ಹೇಳಿದರೆ ಅದು ಆಗೋದಿಲ್ಲ. ಲೈಸೆನ್ಸ್ ಮಾಡಲಿಕ್ಕೆ ನಾಳೆಗೆ ಆಗೋದಿಲ್ಲ. ಒಂದು ಸಲ ಅವನು ಪಾಸ್ ಆದರೆ ರಿಸಲ್ಟ್ ಅವನು ವಿದಿನ್ 10 ಮಿನಿಟ್ಸಲ್ಲಿ ಎಲ್ಲ ಕೆಲಸ ಆಗ್ತದೆ. ಅವನ ಕ್ಯೂ ಬಂತು 10 ಮಿನಿಟ್ಸಲ್ಲಿ ರಿಸಲ್ಟ್ ಆಗಿ ಎಲ್ಲ ತೊಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಲೈಸೆನ್ಸ್ ಮಾತ್ರ ಅವನಿಗೆ ಇದು ನಂತರ ಬರ್ತದೆ. ಆದರೆ ಇನ್ನೊಂದು LMEಗೆ ಹೋದಾಗ ಏನಾಗ್ತದೆ ಅಂದರೆ LMEಯಲ್ಲಿ ಫಸ್ಟಿಗೆ ನಾನು ಹೇಳಿದಾಗೆ ಸ್ವೈಪ್ ಮಾಡಿದಾಗ ಅವರ ಫೋಟೋ ಐಡೆಂಟಿ ಆದ ತಕ್ಷಣ ಗ್ರೀನ್ ಕಲರ್ ಬರುತ್ತೆ, 8 ಹೊಡ್ತಾರೆ. ಆಮೇಲೆ Sಗೆ ಬರ್ತಾರೆ, Sಲ್ಲಿ ರಿವರ್ಸ್ ಹೋಗಿ ಬರ್ತಾರೆ, ಬಂದು ಅಪ್ಗ್ರೇಡೆಂಟ್ ಇದಕ್ಕೆ ಬರ್ತಾರೆ. ಅದರಲ್ಲಿ ಕೂಡ ಅಪ್ಗ್ರೇಡೆಂಟಲ್ಲಿ ಪಾಸ್ ಆಗಬೇಕು. ಅದು ಕೂಡ ಸಿಗ್ನಲ್ ಇದೆ. ಆನಂತರ 3 ಪಾಯಿಂಟ್ ಅಂತ ಒಂದಿದೆ. ಅದರಲ್ಲಿ ಕೂಡ ಮುಂದೆ ಹೋಗಿ ರಿವರ್ಸ್ ಬಂದು ತಿರುಗಿ ಬಂದರೆ ಪಾಸ್ ಆಗ್ತದೆ ಅದರಲ್ಲಿ. ಆನಂತರ ಇನ್ನೊಂದು ಟ್ರ್ಯಾಕ್ ಇದೆ. ಅದರಲ್ಲಿ ಕೂಡ ಅವರು ಪಾಸಾಗಿ ಹೋದ ನಂತರ ಅದರ ರಿಸಲ್ಟ್ ಬರ್ತದೆ. ಒಂದೊಂದು ಟ್ರ್ಯಾಕಿಗೆ 90 ನಿಮಿಷಗಳ ಕಾಲಾವಕಾಶ ಕಂಪ್ಯೂಟರಲ್ಲಿ ಇದೆ ಅದರಲ್ಲಿ. ಆದರೆ ಎಷ್ಟು ಬೇಗ ಅವರು ಆಗ್ತಾರೆ ಅದಕ್ಕೆ ಮಾರ್ಕ್ಸ್ ಬರುತ್ತೆ. ನಾವು ಟೆಸ್ಟ್ ಮಾಡುವಾಗ ಒಂದು ಪೋಲ್ ಬಿದ್ದರೆ ಒಂದು ಮಾರ್ಕ್ ಕಮ್ಮಿ ಆಗ್ತದೆ ಅವರಿಗೆ.
ಅದೇನು ಅಷ್ಟು ದೊಡ್ಡ ಮಾರ್ಕ್ ಇದಕ್ಕೆ 10ರಲ್ಲಿ 5 10ರಲ್ಲಿ 7 ಆ ಥರ ಬರ್ತದೆ. ಆದರೆ ಪಾಸ್ ಅಂತ ರಿಸಲ್ಟ್ ಬಂದರೆ ಅವರಿಗೆ ಬರ್ತದೆ 90 ನಿಮಿಷ ಎಲ್ಲ ಇದಕ್ಕೆ. ಈಗ ಲೈಟ್ ಮೋಟ್ರ್ ವೆಹಿಕಲಿಗೆ 5 ಇದೆ, 8 ಇದೆ, ಲೈಟ್ ಮೋಟ್ರ್ ಎಸ್ ಇದೆ, ಅಪ್ಗ್ರೇಡೆಂಟ್ ಇದೆ, 3 ಪಾಯಿಂಟ್ ಇದೆ, ಮತ್ತು ಇನ್ನೊಂದು ಇದಿದೆ, ಒಟ್ಟು 5 ಇದೆ. 2 ವೀಲರಲ್ಲಿ ಒಂದೇ ಇದರಲ್ಲಿ ಪಾಸ್ ಆದರೆ ಆಯ್ತು ಅಷ್ಟೇ. ಆಮೇಲೆ ಆರ್ ಟಿ ಒ ಮುಖಾಂತರನೇ ಆರ್ ಟಿ ಒದ ಆಫೀಸರ್ನಲ್ಲಿ ಕೂತೆ ಈ ರಿಸಲ್ಟ್ನ ನಿಮಗೆ ನಾವು ಪಾಸ್ ಮಾಡ್ತಾರೆ ಅವರು. ಒಂದು ವೇಳೆ ಫೈಲ್ ಅಂತ ರಿಸಲ್ಟ್ ಬಂದರೆ ಅವರಿಗೆ ಇನ್ನೂ ಟೆಸ್ಟ್ ಆಗೋದು 7 ಜನ ನಂತರ. 7 ಜನ ನಂತರ ಅವರು ಟೆಸ್ಟ್ ತಿರ್ಗಾ ಕೊಡಬೇಕು ಅವರು. ಈಗದ ಸಿಸ್ಟಮ್ ಏನಾಗಿದೆ ಅಂದರೆ ಮ್ಯಾನುವಲ್ ಆಗಿಲ್ಲ ಸರ್, ಈ ಕಂಪ್ಯೂಟರ್ ಮುಖಾಂತರನೇ ಆಗಬೇಕೀಗ. ಮೊದಲಾದರೆ ಅಲ್ಲಿ ಕೂಡ 8 ಹೊಡಿತಾರೆ, ಅಲ್ಲಿ ರಿವರ್ಸ್ ಕಲಿಸ್ತಾ ಇದ್ರು, ಅಪ್ಗ್ರೇಡ್ ಅಲ್ಲಿ ಕೂಡ ಕಲಿಸ್ತಾ ಇದ್ರು. ಇಲ್ಲಿ ಹಂಗಲ್ಲ, ಇಲ್ಲಿ ಫುಲ್ಲು ಸೆನ್ಸರಲ್ಲೇ ಮಾಡಬೇಕು ಆ ಥರ. ಈಗ ನಿತ್ಯ ಒಂದಿಷ್ಟು ಮಂದಿ ಅಭ್ಯರ್ಥಿಗಳು ಒಂದು 100ರ ಮೇಲೆ ಮಾಡಲಿಕ್ಕೆ ಆಗ್ತದೆ. 100ರ ಮೇಲೆ ಒಂದು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ, ಅದು ಡಿಪೆಂಡಿಂಗ್ ಆನ್ ಆರ್ ಟಿ ಒನವರು ಅದು ಮಾಡಬೇಕು ಎಷ್ಟು ಅಂತ ಇಲ್ಲ. ಅವರು ಇದು ಕೊಡ್ತಾರೆ, ಸ್ಲಾಟ್ ಕೊಡ್ತಾರೆ, ಸ್ಲಾಟ್ ಮುಖಾಂತರ ಅದು ಬರೋದು ಅಷ್ಟೇ. ಒಂದು ಸೆಕೆಂಡ್ ಇದು ಮಂಗಳೂರು ಮತ್ತು ಅವರು ಹೇಳಿದ ಪ್ರಕಾರ ಮಂಗಳೂರು ಮತ್ತು ಬಂಟ್ವಾಳ ಅಂತ ಹೇಳಿದ್ದಾರೆ. ನೋಡಬೇಕು ಮತ್ತು ಅವರು ಆಫೀಸ್ ಮೂಡಬಿದ್ರೆ ಇಲ್ಲಿ ಬರ್ತದೆ ಮೋಸ್ಟ್ಲಿ. ಪುತ್ತೂರು. ಮತ್ತು ಎರಡನೇದಾಗಿ ಏನಂದರೆ ಇದು ಲೈಸೆನ್ಸ್ಗೆ ನೋಡಿ, ಲೈಸೆನ್ಸ್ ಬೇಕಾದವರು ಬರೋದು ಅವನ ಇದರಲ್ಲಿ ಒಂದೇ ಸಲ, ಮತ್ತೆ ಬರಲಿಕ್ಕಿಲ್ಲ. ಒಂದು ಸಲ ಲೈಸೆನ್ಸ್ ತೊಗೊಂಡವ್ರು ರಿನ್ಯೂವಲ್ ಎಲ್ಲ ಅವನು ಮಾಡೋದು ಆನ್ಲೈನಲ್ಲಿ. ಒಂದೇ ಸಲ ಲೈಸೆನ್ಸ್ಗೆ ಮಾತ್ರ ಇಲ್ಲಿಗೆ ಬರೋದು. ಅದು ನಿಮಗೆ 10 ಮಿನಿಟ್ಸಲ್ಲಿ ಎಲ್ಲ ಮುಗಿದೋಗ್ತದೆ. ಅಲ್ಲಲ್ಲ, ಲೈಸೆನ್ಸ್ ಅಲ್ಲ, ಇದು ಸರ್ಟಿಫಿಕೇಟ್. ನಾನು ಪಾಸ್ ಸರ್ಟಿಫಿಕೇಟ್ ಕೊಡ್ತೀವಿ, ಆಮೇಲೆ ಅದು ಸಾರಥಿ ಪೋರ್ಟಲ್ ಹೋಗಿ ಅವರು ಇದು ಕಳಿಸೋದು. ಲೈಸೆನ್ಸ್ ಆನ್ಲೈನಲ್ಲಿ ಬರುತ್ತೆ ಅವರಿಗೆ. ಅದು ಸಾರಥಿ ಪೋರ್ಟಲ್ಲಿ ಡೌನ್ಲೋಡ್ ಮಾಡಿ ಅವರಿಗೆ ಅದು ಅವ್ರದ್ದು ಇದಿದೆ, ಅದು ಕೊಡ್ತಾರೆ ಅವರು. ಅದು ಆರ್ ಟಿ ಒದಿಂದ ಪೋಸ್ಟಲ್ಲಿ ಬರುತ್ತೆ. ಸೆಕೆಂಡ್ ಇದು ನಮ್ಮದೇ, ಇದು ಕರ್ನಾಟಕದಲ್ಲಿ ಈಗ ಇದು ಆಲ್ರೆಡಿ 8 ಇದರಲ್ಲಿ ಡಿಸ್ಟಿಕಲ್ಲಿದೆ, ರನ್ನಿಂಗಲ್ಲಿದೆ. ಬ್ಯಾಂಗ್ಳೂರಿದೆ, ಮೈಸೂರಿದೆ, ಗುಲ್ಬರ್ಗ, ತುಮಕೂರು, ಅಲ್ಲೆಲ್ಲ ನಮ್ಗೆ ಬೇರೆ ಬೇರೆ ಡಿಸ್ಟಿಕಲ್ಲಿ ರನ್ನಿಂಗ್ ಇದೆ 8. ಇದು 9ನೇದು, ಇನ್ನೊಂದು 3 ರೆಡಿ ಆಗ್ತಿದೆ. ಇದು ಕರ್ನಾಟಕದಲ್ಲಿ ಮೊನ್ನೆ ರಾಮಲಿಂಗಾರೆಡ್ಡಿ ಸಾಬ್ ಹೇಳಿದ ಪ್ರಕಾರ ಮೋಸ್ಟ್ಲಿ 43 ಇನ್ನೂ ಇಂಥದ್ದು ಆಗಬೇಕು ಅಂತ ಲಾಸ್ಟ್ ಟೈಮ್ ಅವರು ಹೇಳಿದಾಗೆ ಆಯಿತು. ಕೆಲವು ಕರ್ನಾಟಕದಲ್ಲಿ ಒಟ್ಟು 43 ಆಗಬೇಕು ಅಂತ ಅವರು ಮೊನ್ನೆ ಹೇಳ್ತಾ ಇದ್ರು. ಇನ್ನು 43 ಆಗಲಿಕ್ಕಿದೆ ಅಂತ ಮೊನ್ನೆ ಸ್ಪೀಚಲ್ಲಿ ಹೇಳಿದ್ದಾರೆ ಅವರು. ಆದ್ದರಿಂದ ಎಲ್ಲ ಕಡೆ ಮೋಸ್ಟ್ಲಿ ಇದೇ ಬರ್ತದೆ ಇನ್ನು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭುಜಂಗ ಶೆಟ್ಟಿ. ನಾನೊಬ್ಬ ಮಾಜಿ ಸೈನಿಕ. ನಾನು 18 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಿದ ನಂತರ ಅಲ್ಲಿಂದ ಸೇವಾ ನಿವೃತ್ತನಾಗಿ 25 ವರ್ಷ ಭಾರತ್ ಪೆಟ್ರೋಲಿಯಂ ಕಂಪನಿಯಲ್ಲಿ ದುಡಿದು ಅಲ್ಲಿಂದಲೂ ಕೂಡ ನಾನು ಸೇವಾ ನಿವೃತ್ತನಾಗಿದ್ದೇನೆ. ನಾನು ಉದ್ಯೋಗದಲ್ಲಿ ಜನ್ಮತಃ ಡ್ರೈವರ್. 1964ನೇ ಇಸ್ವಿಗೆ ನನಗೆ ಡ್ರೈವಿಂಗ್ ಲೈಸೆನ್ಸ್ ಆಗಿದೆ. ಒಂದು 3-4 ತಿಂಗಳು ಕಲಿತ ನಂತರ ನನಗೆ ಚಾಲಕನ ಲೈಸೆನ್ಸ್ ಆಯಿತು. ಯಾಕೆಂತೇಳಿದರೆ ಕೇವಲ ಚಾಲನೆ ಮಾತ್ರ ಅಲ್ಲ, ಅದರೊಟ್ಟಿಗೆ ಗಾಡಿಗಳ ಮೇಂಟೆನೆನ್ಸ್ ಮಾಡೋದು ಹೇಗೆ ಮತ್ತು ಸಣ್ಣ ಪುಟ್ಟ ಮೆಕ್ಯಾನಿಕಲ್ ಕೂಡ ಮಾಡೋದು ಹೇಗೆ ಅಂತ ಹೇಳುವ ವಿಚಾರದಲ್ಲಿ ಕೂಡ ಟ್ರೈನಿಂಗ್. ಆದ್ದರಿಂದ 4-5 ತಿಂಗಳು ಹೋಯಿತು ನಮಗೆ. ಒಂದು ಡಿಪ್ಲೊಮಾ ಕೋರ್ಸ್ ಮಾಡಿದ್ದು ನಾವು. ಆನಂತರದ ದಿನಗಳಲ್ಲಿ ಚಾಲಕರಿಗೆ ಬೋಧಕನನ್ನಾಗಿ ಮಾಡಬೇಕು ಅಂತ ಹೇಳಿ ವಿಚಾರವನ್ನು ಅರಿತು ನನ್ನನ್ನು ಬೋಧಕನನ್ನಾಗಿ ಮಾಡಲು 3 ತಿಂಗಳದ ಟ್ರೈನಿಂಗ್ ಮತ್ತು ಆಯಿತು ಈ ಟ್ರಾನ್ಸ್ಪೋರ್ಟ್ ವಿಭಾಗದಲ್ಲಿ. 1965ನೇ ಇಸವಿಯಲ್ಲಿ ನಡೆದಂಥ ಯುದ್ಧದ ಕಾಲದಲ್ಲಿ ಆ ಯುದ್ಧದಲ್ಲಿ ಕೆಡವಿ ಬಿದ್ದ ಗಾಡಿಗಳನ್ನೆಲ್ಲ ಹೇಗೆ ರಿಕವರಿ ಮಾಡಬೇಕು ಅಂತ ಹೇಳುವ ಒಂದು ವಿಚಾರವಾಗಿ ಅಲ್ಲಿ ಕೂಡ ಆ ಡ್ಯೂಟಿಯಲ್ಲಿ ಇದ್ದದ್ದರಿಂದ ಆ ಬಿದ್ದಂಥ ಗಾಡಿಗಳನ್ನು ರಿಕವರಿ ಮಾಡುವ ಡ್ಯೂಟಿ ಕೂಡ ನಮಗೆ ಸಿಕ್ಕಿತು. ಆ ಸಮಯದಲ್ಲಿ ನಾನು ಕಲಿತುಕೊಂಡಂಥ ಒಂದು ಪಾಠ ಜೀವನದಲ್ಲಿ ಮರೆಯಲಾಗದಂಥದ್ದು. ಯಾಕೆ, ಹಜಾರ್ಡ್ ವೆಹಿಕಲ್ಗಳನ್ನು, ಅಪಾಯಕರವಾದ ವಸ್ತುಗಳನ್ನು ಹೇಗೆ ರಿಕವರಿ ಮಾಡಬೇಕು. ಯುದ್ಧದಲ್ಲಿ ಬಿದ್ದದ ಗಾಡಿ ಅಂತೇಳಿ ನಾವು ಎಳೆದುಕೊಂಡು ಬರುವುದಲ್ಲ. ಅದರಲ್ಲಿ ಗ್ಯಾಸ್ ಉಂಟು, ಕೆಮಿಕಲ್ ಉಂಟು, ಪಾಯ್ಸನ್ ವಸ್ತುಗಳುಂಟು, ಮತ್ತು ಅದರಲ್ಲಿ ಬಾಂಬುಗಳು ಕೂಡ ಕೆಲವು ನಿಷ್ಕ್ರಿಯವಾದದ್ದು, ಕೆಲವು ಕ್ರಿಯಾತ್ಮಕದಲ್ಲಿ ಅರ್ಧದಲ್ಲಿ ಉರಿದದ್ದು, ಎಲ್ಲ ಬೇರೆ ಬೇರೆ ರೂಪದ ವಸ್ತುಗಳಿದ್ದರಿಂದ ಯಾವ ವಸ್ತುವನ್ನು ಹೇಗೆ ನಾವು ರಿಕವರಿ ಮಾಡಬೇಕು ಅಂತ ಹೇಳುವ ವಿಚಾರವನ್ನು ಆ ದಿವಸ ಕಲಿತದ್ದು ಮುಂದಿನ ದಿನಗಳಲ್ಲಿ ನಮಗೆ ಸ್ವಲ್ಪ ಸಹಾಯಕ್ಕೆ ಬಂತು.
ಭಾರತ್ ಪೆಟ್ರೋಲಿಯಂನಲ್ಲಿ ನಾನು ಚಾಲಕನಾಗಿರುವಾಗ ಟ್ಯಾಂಕ್ ಲಾರಿ ಚಾಲಕರಿಗೆ ಹಜಾರ್ಡ್ ಗೂಡ್ಸನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದರೆ 3 ದಿವಸದ ಟ್ರೈನಿಂಗ್ ಆಗಬೇಕು ಅಂತ ಇಲ್ಲಿ ಚಡಪಡಿಸುತ್ತಿರುವಂಥ ಸಮಯದಲ್ಲಿ ನಾನೊಬ್ಬ ಬೋಧಕನಾಗಿ ಅವರಿಗೆ ಎದುರು ಬಂದದ್ದರಿಂದ ಭಾರತ್ ಪೆಟ್ರೋಲಿಯಮ್ಮು, ಇಂಡಿಯನ್ ಆಯಿಲ್ ಮತ್ತು HPC ಕಂಪನಿಗಳಲ್ಲಿ ದೇಶಾದ್ಯಂತ ತಿರುಗಿ ನಾನು ಇದನ್ನು ಟ್ರೈನಿಂಗನ್ನು ಕೊಟ್ಟಿರ್ತೇನೆ. 3 ದಿವಸದ ಹಜಾರ್ಡ್ ಕೋರ್ಸ್ ಮತ್ತು ಟ್ರಾಫಿಕ್ನಲ್ಲಿ. ನಾನು ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಮೆಂಬರ್ ಆಗಿದ್ದೇನೆ. ಅದೇ ರೂಪದಲ್ಲಿ ನಾವು ದೇಶದ ಹಲವಾರು ಜಾಗಗಳಲ್ಲಿ ಟ್ರೈನಿಂಗನ್ನು ಕೊಟ್ಟಿದ್ದೇವೆ, ಹಲವಾರು ಟ್ರೈನಿಂಗ್ಗಳನ್ನು ನಾವು ಪಡೆದುಕೊಂಡಿದ್ದೇವೆ. ಅದೇ ರೂಪದಲ್ಲಿ ಜಾಗೃತಿ ಸೇಫ್ಟಿ ಕೌನ್ಸಿಲ್ ಎಂಬ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ನಾವು ಸಂಘ ಸಂಸ್ಥೆಗಳಿಗೆ, ಶಾಲಾ ಮಕ್ಕಳಿಗೆ ಮತ್ತು ಚಾಲಕರಿಗೆ ಬೋಧನೆಯನ್ನು ಕೊಡ್ತಾ ಇರುವಂಥ ಹೊತ್ತಿನಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡವರು ಮಿಸ್ಟರ್ ವಿಠ್ಠಲ್ ಪೈಗಳು. ನಮಸ್ತೆ. ಕೈತಡಿಗಳು. ನನ್ನ ಹೆಸರು ಕಡತಲ ವಿಠ್ಠಲ್ ನಾಯಕ್ ಅಂತ. ನಾನು ಆಟೋಮೊಬೈಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿ ಹಾಗೂ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಪೂನಾ ಇಲ್ಲಿಂದ ಒಂದು ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಪೂರೈಸಿ ಹಾಗೂ ನ್ಯಾಷನಲ್ ಸೇಫ್ಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಲ್ಲಿಂದೊಂದು ಡಿಫೆನ್ಸಿವ್ ಡ್ರೈವಿಂಗ್ ಅದರ ತರಬೇತಿಯನ್ನು ಪಡೆದು KSRTCಯಲ್ಲಿ 35 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡು ಇಲ್ಲಿ ಸೇರಿದೆ. ಇಲ್ಲಿ ಬಂದು ನಾವು ಸೇರಿದ್ದು ಒಂದು ಸೇವಾ ರೂಪದಲ್ಲಿ. ಯಾಕೆಂದರೆ ನಾವು ಉದ್ಯೋಗಿಗಳು, ಎಂಪ್ಲಾಯ್ಡ್ ಆಗಿ ಸೇರಿದಂಥ ವ್ಯಕ್ತಿಗಳಲ್ಲ. ನಮ್ಮ ಬಿಡುವಿನ ಸಮಯ ಇದು, ಇಳಿ ವಯಸ್ಸು ನಮಗೆ. ಆದರೂ ಕೂಡ ನಮಗೆ ನಮ್ಮ ದೇಶ, ನಮ್ಮ ಈ ವಿಚಾರದಲ್ಲಿ ಕಾಳಜಿ ಇದ್ದುದರಿಂದ ನಾವಿಲ್ಲಿ ಬಂದದ್ದು. ಏನು ಸಿಗ್ತದೆ, ಏನು ಹೋಗ್ತದೆ ಅಂತ ಹೇಳಲಿಕ್ಕಲ್ಲ. ನಿಮ್ಮನ್ನೆಲ್ಲ ನೋಡುವಾಗ ನಮಗೆ ಸಂತೋಷ ಆಗ್ತದೆ. ಯಾಕೆಂದರೆ ನೀವು ಭಾರತ ದೇಶದ ಪೀಳಿಗೆ. ಹಾಗಾದರೆ ಇಲ್ಲಿ ನಿಮ್ಮ ಹತ್ರ ಎಲ್ಲರನ್ನು ಹೊರಗಡೆ ಕೆಲವರು ಚಾಲಕರಾಗಿಯೂ, ಮಾಲಕರಾಗಿಯೂ, ಕೆಲವರು ಆಫೀಸರ್ ಆಗಿದ್ದೀರಿ, ಕೆಲವರು ಫ್ಯಾಕ್ಟ್ರಿ ಓನರ್ ಆಗಿದ್ದಂಥ ಜನಗಳ ಈ ಸಮೂಹವನ್ನು ನಾವು ಏಕರಾಶಿಯಲ್ಲಿ ಇಲ್ಲಿ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೇವೆ. ನಿಮ್ಮನ್ನೆಲ್ಲರನ್ನು ಚಾಲಕರಿಂದ ನಾವು ಬೋಧಿಸ್ಬೋದಲ್ಲ. ಈಗ ಲೈಸೆನ್ಸ್ ರಿನ್ಯೂ ಮಾಡಲಿಕ್ಕೆ ಬಂದದ್ದಲ್ಲ. ಈಗ ನಿಮ್ಮ ಹತ್ರ ಒಂದು ಕ್ವಶ್ಚನ್ ಉಂಟು, ಭಾರಿ ಸುಲಭವಾಗಿ ನೀವು ಉತ್ತರ ಮಾಡಬೇಕು. ನೀವು ಬಂದಂಥ ಉದ್ದೇಶವೇನು? ಯಾಕೆ ಬರಬೇಕಾಯ್ತು ಇಲ್ಲಿ? ಯಾಕೆ ಬಂದದ್ದು? ಲೈಸೆನ್ಸ್ ರಿನ್ಯೂ ಮಾಡಲಿಕ್ಕೆ. ಇದಕ್ಕಿಂತ ಮೊದಲು ಲೈಸೆನ್ಸ್ ರಿನ್ಯೂ ಆಗಲಿಲ್ವಾ? ಆಗಿದೆ. ಹಾಗಾದರೆ ಇಲ್ಲಿ ಬಂದೇ ಆದದ್ದಾ? ಹಾಗಾದರೆ ಇಲ್ಲಿ ಯಾಕೆ ಬರಬೇಕಾಯ್ತು? ಹೇಳಿ. ಹಾಗಾದರೆ ರೂಲ್ಸ್ ರೆಗ್ಯುಲೇಷನ್ ಕಲಿಯೋದು ನಿಮಗೆ ಲೈಸೆನ್ಸ್ ಸಿಕ್ಕಿದ್ದ? ಆವಾಗ ಲೈಸೆನ್ಸ್ ಸಿಕ್ಕುವಾಗ ರೂಲ್ ರೆಗ್ಯುಲೇಷನ್ ಕಲೀಲಿಲ್ವಾ? ಮತ್ತೆ ಅಪಘಾತಗಳು ಜಾಸ್ತಿ ಆಯಿತು. ನಮ್ಮ ದೇಶದಲ್ಲಿ 1,69,000 ಜನ ಮಾರ್ಗದಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. 2014ನೇ ಇಸವಿಯಲ್ಲಿ ಇದು ಸರ್ವೆ ಆದದ್ದು. 1,69,000 ಜನ ಮಾರ್ಗದಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಸಾಧಾರಣ ಒಂದು 7 ಲಕ್ಷ ಜನರು ಡಿಸೆಬಿಲಿಟಿ ಆಗ್ತಾ ಇದ್ದಾರೆ. ಇದು ಯಾಕೆ ಅಂತ ಆಲೋಚನೆ ಮಾಡಬೇಡವಾ? ಇದನ್ನು ಯಾಕೆ ಅಂತ ಆಲೋಚನೆ ಮಾಡುವಾಗ ಯಾರು ಆಲೋಚನೆ ಮಾಡಬೇಕು? ಸರಕಾರ ಅಂದ್ರೇನು? ಸಮಾಜ ಮತ್ತು ಸರಕಾರ ಇದನ್ನು ಆಲೋಚನೆ ಮಾಡುವಾಗ ಮಾರ್ಗಗಳು, ಆಗಿನ ಕಾಲದ ಮಾರ್ಗಗಳು ಈಗಿಲ್ಲ. ಈಗಿನ ಕಾಲದ ಮಾರ್ಗ ಹಾಗೆ ಇರಲಿಲ್ಲ. ಹಾಗಾದರೆ ಮಾರ್ಗಗಳ ವಿಚಾರವಾಗಿ, ಗಾಡಿಗಳ ವಿಚಾರವಾಗಿ, ಚಾಲಕರ ವಿಚಾರವಾಗಿ ಆಲೋಚನೆ ಮಾಡುವಾಗ ಸಾಧಾರಣ ಒಂದು 20 ವರ್ಷಗಳಿಂದೀಚೆಗೆ ನಮ್ಮ ಮಾರ್ಗಗಳು ಎಷ್ಟು ಅಭಿವೃದ್ಧಿ ಆದವು ಅಂತ ಬೆಳಗಿನ ಕ್ಲಾಸ್ನಲ್ಲಿ ನೀವು ನೋಡಿದ್ದೀರಲ್ಲ. ಎಷ್ಟೆಷ್ಟು ಹೈವೇಗಳು ಅಗಲಗೊಂಡವು, ಬೇಕಾದ ಮಾರ್ಗಗಳಾಯ್ತಲ್ಲ. ಆನಂತರ ಗಾಡಿಗಳ ವಿಚಾರವನ್ನು ಆಲೋಚನೆ ಮಾಡುವಾಗ ಭೂಲೋಕದಲ್ಲಿ ನಡೆಯುವಂಥ ಉತ್ತಮ ಥರದ ಗಾಡಿಗಳು ನಮ್ಮ ದೇಶದಲ್ಲಿ ಈಗ ಲಭ್ಯವಿಲ್ವಾ? ಒಳ್ಳೆ ಗಾಡಿ ಬರಲಿಲ್ವಾ? ಅಂಥ ಗಾಡಿಗಳು ಬಂದ ನಂತರನೂ ಕೂಡ 2022 ಮತ್ತು 2023ರಲ್ಲಿ ನಾವು ಪುನೊಮ್ಮೆ ಸರ್ವೆ ಮಾಡುವಾಗ 1,68,000ದಿಂದ 1,79,000 ಅಥವಾ 80,000ದವರೆಗೆ ಮಾರ್ಗ ಆಕ್ಸಿಡೆಂಟ್ ಆಗ್ತಾ ಉಂಟು. ಯಾಕೆ ಆಗ್ತಾ ಉಂಟು? ಮಾರ್ಗಗಳಾಗಿದೆ, ಗಾಡಿ ಒಳ್ಳೆಯದಾಗಿದೆ. ಹಾಗಾದರೆ ಎಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ನೋಡುವಾಗ ನಮಗೆ ಸಿಕ್ಕಿದ್ದೇನೋ ಚಾರ್ಮಾಡಿ ಘಾಟಿಯಲ್ಲಿ ಆಕ್ಸಿಡೆಂಟ್ ಆಗಲಿಲ್ಲ, ಆಗುಂಬೆ ಘಾಟಿಯಲ್ಲಿ ಆಕ್ಸಿಡೆಂಟ್ ಆಗಲಿಲ್ಲ. ಆಕ್ಸಿಡೆಂಟ್ ಎಲ್ಲಿ ಆಯಿತು? ವಿಮಾನ ಕೂಡ ಇಳಿಯಬಹುದಾದಂತಹ ಮಾರ್ಗಗಳು, ಅಗಲವಾದ ಮಾರ್ಗ. ಯಾವ ಗಾಡಿ ಆಕ್ಸಿಡೆಂಟ್ ಆಯಿತು? ಹಳೆ ಕಾಲದ ಗಾಡಿಗಳು ಆಕ್ಸಿಡೆಂಟ್ ಆಗಲಿಲ್ಲ.
ಅದೇನದು ಗಡ್ಕು ಗುಡ್ಕು ಅಂತ ಹೇಳಿ ಆ್ಯಕ್ಚುಲ್ ಹೋಗಿ ಬಿದ್ದಿರ್ಬೋದು ಅಷ್ಟೇ ಅಲ್ಲದೆ 10 ಜನರನ್ನು ಬಲಿ ತಗೊಂಡದ್ದು ಯಾವ ಗಾಡಿಗಳು? ಈಗಿನ ಕಾಲದ ಹೊಸ ಗಾಡಿಗಳು, ಅಶೋಕ ಲೈಲ್ಯಾಂಡ್, ಬೆಂಜ್, ಅದು ಇದು ಲೇಟೆಸ್ಟ್ ಟೆಕ್ನಿಕಲನ್ನು ಹೊಂದಿದ ಗಾಡಿಗಳು. ಆ ಓಲೋ ಗಾಡಿ ಎದುರಿಗೆ ಬೆಂಕಿ ಬೀಳ್ತಾ ಉಂಟು. ಯಾಕೆ ಬಿತ್ತು, ಹೇಗೆ ಬಿತ್ತು, ಯಾರಿಗೂ ಗೊತ್ತಿಲ್ಲ. ಇಂಥ ವಿಚಾರಗಳನ್ನೆಲ್ಲ ನಾವು ಅರಿತುಕೊಳ್ಬೇಕಾದ್ರೆ ವಿಚಾರವನ್ನು ಮಾಡುವಾಗ ಕಂಪ್ಯೂಟರ್ ಏನು ಹೇಳ್ತಾರೆ ಗೊತ್ತಾ? ಮಾರ್ಗವನ್ನು ಸರಿ ಮಾಡಿದ್ದಾಯಿತು, ಗಾಡಿಯನ್ನು ಸರಿ ಮಾಡಿದ್ದಾಯಿತು. ಈಗ ಸ್ವಲ್ಪ ಕಂಪ್ಯೂಟರು ಈ ಚಾಲಕರನ್ನು ತೋರಿಸ್ತಾ ಉಂಟು, ಸ್ವಲ್ಪ ಇಲ್ಲಿ ಇನ್ಕ್ವೈರಿ ಮಾಡು ಅಂತ. ಹಾಗಾದರೆ ನಮ್ಮ ದೇಶದಲ್ಲಿ ಚಾಲಕರು ಹೇಗೆ ಬಂದಿದ್ದಾರೆ ಮಾರ್ಗಕ್ಕೆ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡುವಾಗ 100ರಲ್ಲಿ 90% ಚಾಲಕರು ಅವರಷ್ಟಕ್ಕೆ ಚಾಲಕರಾಗಿ ಬಂದವರು. ಹೌದಾ ಅಲ್ವಾ? ಎಲ್ಲೆಲ್ಲಿ ಕ್ಲೀನರಾಗಿ ಗಾಡಿಯ ಸೇವೆ ಮಾಡಿ, ಗಾಡಿ ತೊಳೆದು, ಗ್ರೀಸ್ ಹೊಡೆದು, ಚಾಲಕನಿಗೆ ಸ್ವಲ್ಪ ಕಣ್ಣು ಬರುವಾಗ ಅವನ ಕೈಯಿಂದ ತೆಗೆದು, ಕೆಲವರು ಕಳ್ಳತನ ಮಾಡಿ ಮನೆಯವರ ಗಾಡಿಯನ್ನು ಕದ್ದು ದೋಷಕತೆಯಲ್ಲಿ ಚಾಲಕರಾಗಿ ಬಂದರೆ ವಿನಃ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಬರಬೇಕಾದ ರೂಪದಲ್ಲಿ ಚಾಲಕರಾಗಿ ಬಂದಿದ್ದಾರಾ? ಇಲ್ಲ. ಕೇವಲ 10% ಚಾಲಕರು ಮಾತ್ರ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಚಾಲನಾ ಲೈಸೆನ್ಸ್ ತಗೊಂಡು ಬಂದಿದ್ದಾರೆ. ಆ 10% ಕೂಡ ನಮ್ಮ ದೇಶದಲ್ಲಿ ಇರುವುದು ಸ್ವಲ್ಪ 10% ಜನರಿಗೆ ಪ್ರೊಫೆಷನಲ್ ರೂಪದಲ್ಲಿ ನಡೆಯುವ ಡ್ರೈವಿಂಗ್ ಸ್ಕೂಲ್ಗಳು ಉಂಟೇ ವಿನಃ ಈ ರೀತಿಯ ಒಂದು ವ್ಯವಸ್ಥಿತವಾಗಿ ಸರ್ಕಾರದಿಂದ ನಡೆಸಲ್ಪಡುವ ಡ್ರೈವಿಂಗ್ ಸ್ಕೂಲು ನಮ್ಮ ದೇಶದಲ್ಲಿ ಲಭ್ಯವಿಲ್ಲದೆ ಹೋಯಿತು. ಅದಕ್ಕಾಗಿ ಹಾಗಾದರೆ ಅಲ್ಲಿ ಹೇಗೆ ಲೈಸೆನ್ಸ್ ಸಿಕ್ಕಿತ್ತು ನಿಮಗೆ? ಅವರು ಹೇಳಿದ್ದಾರೆ, ನನಗೊಂದು ಇಷ್ಟು ಹಣ ಕೊಡಿ, ನಾನು ನಿಮಗೆ ಲೈಸೆನ್ಸು ಕೊಡಿಸ್ತೇನೆ ಮತ್ತು ಡ್ರೈವಿಂಗೂ ಕಲಿಸ್ತೇನೆ ಅಂತ. ಆ ಡ್ರೈವಿಂಗ್ ಕಲಿಬೇಕಾದ್ರೆ 28 ದಿವಸದ ಟ್ರೈನಿಂಗ್ ಕೇಳಿದ್ದಾರಾ ಇಲ್ವೋ? ಅವರು 28 ದಿವಸ ನಮ್ಮ ಹತ್ರ ಬರಬೇಕು, 28 ದಿವಸ ಟ್ರೈನಿಂಗ್ ಉಂಟು ಅಂತ. ಆ 28 ದಿವಸದಲ್ಲಿ ನೀವು ಎಷ್ಟು ಹೋಗಿದ್ದೀರಿ, ಹೋದವರಿಗೆ ಏನು ಕಲಿಸಿದ್ದಾರೆ ಅವರು, ಅದು ನಿಮಗೆ ಅವರಿಗೆ ಗೊತ್ತುಂಟಲ್ಲದೆ ಬಾಕಿಯವರಿಗೆ ಗೊತ್ತಿಲ್ಲ. ಕೆಲವರು ಹೇಗಾದರೂ ಮಾಡಿ ನಮ್ಮನ್ನು ಪಾಸ್ ಮಾಡಿ ಹಾಗೆ ಹೇಗೆ ಅಂತೇಳಿ ಇದಾಗಿ ಹೇಗಾದರೂ ಪಾಸಾಗಿ ಬಂದಿದ್ದೀರೇ ವಿನಃ ಆ ಗಾಡಿಗಳಲ್ಲಿರುವ ಟೆಕ್ನಾಲಜಿ ಏನು, ಮಾರ್ಗ ಏನು, ರೋಡು ಏನು ಅಂತೇಳಿ ಸರಿಯಾಗಿ ಅರಿತವರು ನಮ್ಮ ದೇಶದಲ್ಲಿ ಇಲ್ಲ. ಈಗ ಹೊಸತಾಗಿ ಬಂದ ಗಾಡಿಗಳನ್ನು ನೋಡುವಾಗ ಹಳೇ ಕಾಲದ ನಾನು ಹೇಳಿದ್ನಲ್ಲ 64ನೇ ಇಸ್ವಿಗೆ ನನಗೆ ಡ್ರೈವಿಂಗ್ ಲೈಸೆನ್ಸ್ ಆಗಿದೆ. ಆಗಿನ ಕಾಲದಲ್ಲಿ ಇದ್ದ ಗಾಡಿಗಳು ಈಗ ಇಲ್ಲ, ಆಗ ಇದ್ದ ಮಾರ್ಗಗಳು ಈಗ ಇಲ್ಲ. ಇಂಥ ಗಾಡಿಗಳು ನನ್ನ ಎದುರಿನಲ್ಲಿ ತಂದು ಇಟ್ಟ ಕೂಡಲೇ ಒಬ್ಬ ಹೇಳ್ತಾನೆ, ಏನು ಗಾಡಿ ಬಂದಿದೆ ಮಾರ್ರೆ, ಏನು ಉಂಟು ಇದರಲ್ಲಿ ನೋಡಿ, 30 ಲೈಟ್ಗಳು ಬರ್ತಾ ಉಂಟು ಅಂತ. ಈ 30 ಲೈಟ್ಗಳು ಏನು ಹೇಳ್ತಾನೆ ಅಂತ ಅವನಿಗೆ ಗೊತ್ತುಂಟಾ? ಅದರ ಟ್ರೈನಿಂಗ್ ಆಗಿದೆಯಾ? ಅದಾಗಲಿಲ್ಲ. ಆ 30 ಲೈಟ್ಗಳು ಹೋದ ನಂತರ ನನಗೆ ಗಾಡಿ ಬಿಡಲಿಕ್ಕೆ ಇರುವುದು ಅಂತ. ಆ 30 ಲೈಟ್ ಯಾಕೆ ಬಂತು, ಯಾಕೆ ಹೋಯ್ತು, ಅಥವಾ ಮಾರ್ಗ ಮಧ್ಯದಲ್ಲಿ ಹೋಗುವಾಗ ಏನಾದರೂ ಸೂಚನೆ ಬರ್ತಾ ಉಂಟು, ಅದು ಲೈಟ್ ಬರ್ತಾ ಉಂಟು, ಅದು ಯಾಕೆ ಬರ್ತಾನೆ ಅಂತ ಈ ಚಾಲಕನಿಗೆ ಗೊತ್ತುಂಟಾ? ಆ ಟ್ರೈನಿಂಗ್ ಉಂಟಾ? ಇಲ್ಲ. ಆದ್ದರಿಂದ ಈ ಕ್ವೆಶ್ಚನ್ಗಳು ಹೇಳ್ತಾ ಇದ್ದಾವೆ. ಆಕ್ಸಿಡೆಂಟ್ ಈಗಲೂ ಆಗ್ತಾ ಉಂಟು. ಹಾಗಾದರೆ ಆಕ್ಸಿಡೆಂಟ್ ಯಾಕೆ ಆಗ್ತದೆ ಅಂತ ನಾವು ನೋಡುವಾಗ ಸಾರಿಗೆ ನಿಯಮದ ಉಲ್ಲಂಘನೆ. ಹಾಗಾದರೆ ಈ ಚಾಲಕರಲ್ಲಿ ಈ ಸಾರಿಗೆ ನಿಯಮ ಉಲ್ಲಂಘನೆ ಯಾಕೆ ಆಗ್ತದೆ ಅಂತ ಹೇಳುವಾಗ ಸಾರಿಗೆ ನಿಯಮ ಏನು ಹೇಳ್ತದೆ? ಸಾರ್ ಬೆಳಿಗ್ಗೆ ಏನು ಹೇಳಿದರು? ಸಾರಿಗೆ ನಿಯಮವನ್ನು 5 ವಿಭಾಗಗಳಾಗಿ ಮಾಡಿ ನಿಮಗೆ ಹೇಳಲ್ಪಟ್ಟಿದೆ. 1ನೇದಾಗಿ ಶಾಸನಗಳ ಮುಖೇನ, 2ನೇದಾಗಿ ಚಿತ್ರಗಳ ಮುಖೇನ, 3ನೇದಾಗಿ ಬರವಣಿಗೆ ಮುಖೇನ, 4ನೇದಾಗಿ ಯಾವುದು? ಬಣ್ಣಗಳ ಮುಖೇನ, ಕೆಲವು ಚಿತ್ರಗಳು ಮತ್ತು ಬಣ್ಣಗಳು. 5ನೇದಾಗಿ ಸಂಕೇತಗಳ ಮುಖೇನ, ಪೊಲೀಸರು ಕೊಡುವ ಸಂಕೇತ ಇರ್ಬೋದು, ಚಾಲಕನು ಕೊಡುವ ಸಂಕೇತಗಳಿರ್ಬೋದು, ಅಥವಾ ಮಾರ್ಗದಲ್ಲಿ ಸಿಕ್ಕುವ ಲೈಟ್ ಮುಖೇನ ಸಿಕ್ಕುವ ಸಂತೆ ಇರ್ಬೋದು. ಈ ರೀತಿಯಲ್ಲಿ ನಿಮಗೆ ಟ್ರೈನಿಂಗನ್ನು ಕೊಡಲಾಗ್ತದೆ. ಅದರಲ್ಲಿ ಹೊರಗಡೆ ನಿಮಗೆ ಎಷ್ಟು ಸಿಕ್ಕಿದೆ, ಕಾಲ ದೇಶ ಪರಿಸ್ಥಿತಿ ಚೇಂಜ್ ಆದ ಕೂಡಲೇ ಮೊದಲನೊಂದು ಕಾಲದಲ್ಲಿ ಇತ್ತು, ಆವಾಗ ನೀವು ಹೇಳಿದ್ದು ಮೊದಲು ಈ ಕ್ಲಾಸ್ಗಳು ಇರಲಿಲ್ಲ ಅಂತ. ಈ ಕ್ಲಾಸ್ ಇತ್ತು, ಆದರೆ ಯಾರೂ ಅದಕ್ಕೆ ಹೋಗಲಿಲ್ಲ. ಆಫೀಸಿನಲ್ಲಿ ಪೇಪರ್ ವರ್ಕ್ನಲ್ಲೇ ಹೋಗ್ತಾ ಇತ್ತೇವೆ ವಿನಃ ಪ್ರತಿ ವರ್ಷ 3 ವರ್ಷಕ್ಕೆ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ರಿನಿವಲ್ ಆಗ್ತಿರಲಿಲ್ವಾ? ಒಂದು ಗಾಡಿ ಪಾಸ್ ಆಗಬೇಕಾದ್ರೆ ಹೊಸದಾದ ಗಾಡಿ ಪಾಸ್ ಆಗುವ ರೂಪದಲ್ಲಿಯೇ
ಚಾಲಕನನ್ನು ಕೂಡ ಅವನ ಮೆಡಿಕಲ್ ಚೆಕಪ್ಪು, ಕಣ್ಣು ಕಾಣ್ತದೆ, ಕಿವಿ ಕೇಳ್ತದೆ, ಅಂಗ ಶುದ್ಧ ಉಂಟು, ಅವನ ಕರೆಕ್ಟರು ಸರಿ ಉಂಟು, ಕಾಂಟ್ಯಾಕ್ಟ್ ಸರಿ ಉಂಟು, ಏನು ಆಕ್ಸಿಡೆಂಟ್ ಮಾಡಲಿಲ್ಲ, ಅಪರಾಧವನ್ನು ಮಾಡಲಿಲ್ಲ ಅಂತ ಹೇಳುವ ವಿಚಾರಗಳನ್ನು ತಿಳಿದ ನಂತರವೇ ನಿಮ್ಮ ಲೈಸೆನ್ಸ್ ರಿನ್ಯೂವಲ್ ಆಗ್ತಾ ಉಂಟು. ಅದು ಅಲ್ಲದೆ ನಮಗೆ ಸ್ಪೆಷಲ್ ಆಗಿ ಇನ್ನೊಂದು ವಿಚಾರ ಉಂಟು, ಅದರೊಂದಿಗೆ ಒಂದು ಬ್ಯಾಡ್ಜ್ ಅಂತ ಉಂಟು. ಗೊತ್ತಾ ನಿಮಗೆ? ಬ್ಯಾಡ್ಜಿನ ವಿಚಾರ ಕೇಳಿದ್ದೀರಾ? ಬ್ಯಾಡ್ಜ್ ಅಂದರೆ ಏನು ಅಂತ ಹೇಳಿದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಗೊತ್ತಾ? ಅದು ಈಗ ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಆಗೋಗಿದೆ. ದನ ಪರ್ಚೇಸ್ ಮಾಡುವಾಗ ದನದೊಟ್ಟಿಗೆ ಕರು ಕೂಡ ಬರ್ತದೆ. ಅದೇ ರೂಪದಲ್ಲಿ ನಿಮಗೆ ಲೈಸೆನ್ಸ್ ಕೊಡುವಾಗ ಲೈಸೆನ್ಸ್ನೊಟ್ಟಿಗೆ ಬ್ಯಾಜು ಬರ್ತದೆ. ಆ ಬ್ಯಾಜ್ ಅಂದರೆ ಏನು ಅಂತ ಗೊತ್ತಿಲ್ಲ. ಆ ಬ್ಯಾಜ್ ಏನು ಅಂತ ಗೊತ್ತಾ? ಚಾಲಕನಿಗಿರುವ ಬದ್ಧತೆ, ಬಾಧ್ಯತೆ ಮತ್ತು ಚಾಲಕನ ಭವ್ಯತೆ. ಇದನ್ನು ಯಾರು ಎತ್ತಿ ಕೊಟ್ಟಿದ್ದಾರೆ? ಯಾರು ಕೊಡಲಿಲ್ಲ. ಗಾಡಿ ಹೋಗ್ತಾ ಉಂಟು, ಯಾವ ರೀತಿಯಲ್ಲಿ ಹೋಗ್ತಾ ಉಂಟು ಗೊತ್ತಿಲ್ಲ, ಕೆಲಸ ಆದರೆ ಆಯಿತು. ಈ ರೀತಿಯಲ್ಲಿ ನಮಗೆ ಹೋಗ್ತಾ ಹೋಗ್ತಾ ಇನ್ನು ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಸ್ಥಿತಿಗೆ ನಾವು ಬಂದು ಮುಟ್ಟಿದ್ದೇವೆ. ಹಾಗಾದರೆ ಈಗ ಮಾಡಬೇಕೇನು? ಯಾವುದು ಸರಿ ಇಲ್ವೋ ಅದನ್ನು ಸರಿ ಮಾಡುವ. ತಪ್ಪುಂಟು ಅದರಲ್ಲಿ. ಆ ದಿವಸ ಕಲೀಲಿಕ್ಕೆ ಆಗಲಿಲ್ಲ, ಈಗ ಕಲಿಬಾರ್ದು ಅಂತ ಹೇಳೋದು ಉಂಟಾ? ಇಲ್ಲಲ್ಲ ಸರ್. ಹಾಗಾದರೆ ಜೀವನದಲ್ಲಿ ಲೈಸೆನ್ಸ್ ರಿನ್ಯೂ ಮಾಡುವಾಗ ಆ 3 ವರ್ಷ ಇದ್ದದ್ದನ್ನು ಈಗ 5 ವರ್ಷಕ್ಕೆ ಮಾಡಲಾಗಿದೆ. ಆ 5 ವರ್ಷದಲ್ಲಿ ಒಂದು ದಿವಸ ಕೇಳುವುದು ನಿಮ್ಮ ಹತ್ರ, ಒಂದು ದಿವಸದ ಒಳಗೆ ಈ ಸೂರಿನಡಿಗೆ ಬನ್ನಿ, ಆ ದಿವಸ ನಿಮಗೆ ಏನು ಕಲೀಲಿಕ್ಕೆ ಆಗಲಿಲ್ವಾ ಅದನ್ನು ಕಲಿಸಿಕೊಡ್ತೇವೆ, ಮತ್ತು ಏನೆಲ್ಲ ಬದಲಾವಣೆಗಳಾಯ್ತಾ ಅದನ್ನು ಕೂಡ ನಾವು ಚರ್ಚಾ ರೂಪದಲ್ಲಿ, ಯಾಕೆಂದರೆ ಮಾರ್ಗದಲ್ಲಿ ನೀವು ಕಷ್ಟಗಳನ್ನು ಅನುಭವಿಸಿದವರಲ್ವ, ನೀವು ಎಲ್ಲರೂ 10, 20, 30 ವರ್ಷ ಸರ್ವಿಸ್ ಆದವರಲ್ವ, ನಿಮಗೆ ಮಾರ್ಗದ ಅನುಭವ ಇಲ್ವಾ? ಅಂಥ ಒಂದು ಅನುಭವಗಳನ್ನು ನಾವು ಹಂಚಿಕೊಳ್ಳೋಣ. ಯಾವುದು ಸರಿ ಇಲ್ವೋ ಅದನ್ನು ಸರಿ ಮಾಡಲಿಕ್ಕೆ ನೋಡುವ, ನಾವೆಲ್ವ ಮಾಡೋದು ಅಂತ ಹೇಳುವ ರೂಪದಲ್ಲಿ ಈ ಕ್ಲಾಸನ್ನು ಕರೆಯಲಾಗಿದೆ. ನಿಮ್ಮ ಲೈಸೆನ್ಸ್ ರಿನ್ಯೂ ಆಗುವುದಕ್ಕಿಂತ ಮೊದಲು ಒಂದು ದಿವಸದ ಕ್ಲಾಸ್. ಆ ಶಾಸನದ ಮುಖೇನ ಇಷ್ಟರವರೆಗೆ ನಮಗೆ ಪಾಠ ಆಯಿತು, ಮುಕ್ಕಾಲ್ವಾಸಿ ಆಯಿತು, ಅದರಲ್ಲಿ ಒಂದು ಕಾಲುವಾಸಿ ಉಳಿದಿದೆ. ಆ ನಂತರ ಮಾರ್ಗದ ಸ್ಥಿತಿ ಏನುಂಟು, ಮಾರ್ಕಿಂಗ್ಗಳು ಯಾವ ರೀತಿಯಲ್ಲಿ ಹೋಗ್ತವೆ ಅದನ್ನು ನಿಮಗೆ ಬೋಧನೆ ಮಾಡುವಂಥ ಕ್ರಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಎಲ್ಲರಿಗೂ ಶುಭಾಶಯಗಳನ್ನು ಹೊಂದುತ್ತಾ ಇದನ್ನು ಕೇಳ್ತೀರಿ ಮತ್ತು ಅದರಲ್ಲಿ ಮಾರ್ಗವನ್ನು ಅನುಸರಿಸ್ತೀರಿ ಅಂತ ಹೇಳುವ ವಿಚಾರವನ್ನು ಅನುಭವಿಸಬೇಕು. ಬ್ಯಾಡ್ಜ್ ಅಂದರೆ ಏನು ಅಂತ ನಾವು ಆಲೋಚನೆ ಮಾಡಿದ್ದು, ಬದ್ಧತೆ, ಬಾಧ್ಯತೆ, ಭವ್ಯತೆ. 100ರಲ್ಲಿ 67% ಆಕ್ಸಿಡೆಂಟ್ ಆದದ್ದು ನಿದ್ದೆ ಕಣ್ಣಿನಿಂದ. ಹಾಗಾದರೆ ಚಾಲಕರಿಗೆ ನಿದ್ದೆ ಯಾಕೆ ಬರ್ತದೆ? ಚಾಲಕರ ದೈನಂದಿನದ ಪ್ರಾಕ್ಟೀಸ್ ಏನು, ಅವರ ದಿನಚರಿ ಏನು, ಇದರ ಮೇಲೆ, ಅವರ ಆರೋಗ್ಯದ ಮೇಲೆ ಸ್ವಲ್ಪ ಜ್ಞಾನವನ್ನು ಕೊಡಬೇಕಾಗ್ತದೆ. ಅದನ್ನು ಮತ್ತೆ ಮಾಡುವ ಮೊದಲು ಆ ಕಾನೂನಿನ ವಿಚಾರವಾಗಿ 5 ವಿಚಾರಗಳನ್ನು ಹೇಳಲ್ಪಟ್ಟಿದೆಯಲ್ಲ ಅದನ್ನು ನೋಡುವ.